ಅವ್ರು ಇನ್ಯಾರನ್ನ ಅವ್ರಿಗೆ ಬೇಕಾದವ್ರನ್ನೇ ಕರ್ಕೊಂಬಂದು ಇಲ್ಲಿ ಪಾಠ ಮಾಡಿಸ್ತಿದ್ದಾರೆ. ಶಿಕ್ಷಣ ಸಚಿವರು ಇರೋಂತ ಕ್ಷೇತ್ರದಲ್ಲೇ ಈ ತರ ನಡೀತಾ ಇತ್ತಲ್ಲ. ಹಳೆಪಾಳ್ಯ ಸ್ಕೂಲ್ ಬಗ್ಗೆ ಒಂಚೂರು ಗಮನ ಹರಿಸಿ. ಸಪ್ಲೈಯಿಂದ ಬಂದಾಗಲೇ ಹುಳ ಇತ್ತು, ಆ ಹುಳ ಇತ್ತು ಅಂತ ನನಗೆ ನೋಡಕ್ಕೆ ಆಸೆ ಆಗೋದು. ಮಕ್ಕಳು ತಿನ್ನುವ ಅನ್ನ ಸಾಂಬಾರ್ ಮೊಸರು ಕಳಪೆಯಾಗಿದ್ದು ಶಾಲಾ ಮಕ್ಕಳಿಗೆ ಇದೇ ಆಹಾರ ಗತಿ ಎನ್ನುವಂತಹ ಪರಿಸ್ಥಿತಿ ತಿಪಟೂರು ನಗರದ ಹಳೆಪಾಳ್ಯ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನಡೆದಿದೆ. ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಮಸ್ಯೆಗಳ ಆಗರವಾಗಿದ್ದು ವಿದ್ಯಾರ್ಥಿಗಳ ಪೋಷಕರು ಅವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಷರ ದಾಸೋಹ ಇಲಾಖೆ ಹುಳು ಬಿದ್ದ ಅಕ್ಕಿ ಬೇಳೆಯನ್ನು ಶಾಲೆಗಳಿಗೆ ಸರಬರಾಜು ಮಾಡಲಾಗುತ್ತಿದ್ದು ಅಧಿಕಾರಿಗಳ ಮರ್ಜಿಗೆ ಬಿದ್ದ ಅಡುಗೆ ಸಿಬ್ಬಂದಿ ಹುಳ ಬಿದ್ದ ಪದಾರ್ಥಗಳಲ್ಲಿ ಅಡುಗೆ ತಯಾರಿಸಿ ಮಕ್ಕಳಿಗೆ ಬಡಿಸುವ ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗಿದೆ. ನಗರದ ಹಳೆಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 407 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ. ಇನ್ನೊಂದೆಡೆ ಅಡುಗೆಗೆ ತರಕಾರಿ ತಾರದೆ ಹಣ ಗುಳುಂ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಲ್ಲದೆ ಸಹ ಶಿಕ್ಷಕರೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿಕ್ಷಣ ಸಚಿವರ ತವರಿನಲ್ಲಿಯೇ ಸರ್ಕಾರಿ ಶಾಲೆಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯಾಗುತ್ತಿದ್ದು ಅಧಿಕಾರಿಗಳು ಹಾಗೂ ಶಿಕ್ಷಣ ಸಚಿವರು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಆನಂದ್, ತಿಪಟೂರು. ಅಷ್ಟೆಲ್ಲ ರೈಟಿಂಗ್ ಅಲ್ಲಿ ಮಾಡಿ ಬರೋದು ಎಲ್ಲ ಹೇಳಿ ಲೊಕೇಶನ್ ಮಾಡ್ಕೊಳಪ್ಪ ರಜಾ ಕೊಡೋರು ಅಂತ ಅದನ್ನೂ ಮಾಡಲ್ಲ. ನೀವು ಬಿಸಿ ಊಟದ್ದು ನೆನೆ ಬೇಳೆ ಹಾಕ್ಬೇಡ ಅಂತ ಹೇಳಿದೀನಿ, ಅದನ್ನೂ ಇದು ಮಾಡ್ಕೊಂಡಿಲ್ಲ. ಬಂದು ಹೇಳಿದ್ರು 8 ವರ್ಷದಿಂದ ಪರ್ಮನೆಂಟ್ ಹೆಡ್ ಮಾಸ್ಟರ್ ಇಲ್ಲ ಇಲ್ಲಿ. ಯಾರು ಹೆಡ್ ಮಾಸ್ಟರ್ ಆಗ್ತಾರೆ 2 ತಿಂಗಳು ಇರ್ತಾರೆ ಹೋಗ್ತಾರೆ. ಈಗ ರೆಡಿ ಒಬ್ಬ ಹೆಡ್ ಮಾಸ್ಟರ್ನ ಹಾಕಿದ್ದಾರೆ, ಅವ್ರಿಗೆ ಹಾರ್ಟ್ ಆಪ್ರೇಷನ್ ಅಂತೆ. ಅವ್ರ ಬದಲು ಬೇರೆ ಹೆಡ್ ಮಾಸ್ಟರ್ನ ಕೊಟ್ಟಿದ್ದಾರೆ. ಅವರು ಟೆಂಪ್ರವರಿ, ಅವ್ರೇನು ವರ್ಕ್ ಮಾಡ್ತಿಲ್ಲ. ಇನ್ನೊಬ್ರು ಲೋಕೇಶ್ ಮಾಸ್ಟರ್ ಅಂತ ಇದ್ದಾರೆ, ಅವ್ರಿಗೂ ಹಾರ್ಟ್ ಆಪ್ರೇಷನ್ ಆಗಿದೆ ಅಂತ. ಅವ್ರು ಪಾಠ ಮಾಡಲ್ಲ. ಅವ್ರು ಇನ್ಯಾರನ್ನ ಅವ್ರಿಗೆ ಬೇಕಾದವ್ರನ್ನೇ ಕರ್ಕೊಂಬಂದು ಇಲ್ಲಿ ಪಾಠ ಮಾಡಿಸ್ತಿದ್ದಾರೆ. ಅದೆಲ್ಲ ಅವಕಾಶ ಐತಾ ಗೌರ್ಮೆಂಟಲ್ಲಿ ಏನು ಅಂತ ಗೊತ್ತಿಲ್ಲ. ಹೆಂಗ್ ಬೇಕು ಹಂಗೆ ನಡೀತಾ ಇದೆ, ಯಾರು ನೋಡ್ಕೊಂತ ಇಲ್ಲ. ಶಿಕ್ಷಣ ಸಚಿವರು ಇರೋಂಥ ಕ್ಷೇತ್ರದಲ್ಲೇ ಈ ಥರಕ್ಕೆ ನಡೀತಾ ಇತ್ತಲ್ಲ. ಇನ್ನು ಬೇರೆ ಕಡೆ ರಾಜ್ಯದಲ್ಲಿ ಯಾವ ಥರ ನಡೀತಾ ಇತ್ತೋ ಗೊತ್ತಿಲ್ಲ. ಇದನ್ನೆಲ್ಲ ಒಂಚೂರು ಶಿಕ್ಷಣ ಸಚಿವರು ಮನದಲ್ಲಿ ಹಾಕ್ಕೊಂಡು ಈ ಹಳೆಪಾಳ್ಯ ಸ್ಕೂಲ್ ಬಗ್ಗೆ ಒಂಚೂರು ಗಮನ ಹರಿಸಿ ಎಲ್ಲ ನೋಡಬೇಕು ಅಂತ ಕೇಳ್ಕೊಂತೀನಿ. ಹುಳ ಇದಾವೆ ಅನ್ನೋದು ಬಂತು. ಈಗ ನಿನ್ನೆ ನಾನು ಅದನ್ನೆಲ್ಲ ಕ್ಲೀನ್ ಬೇಳೆ ಮತ್ತು ಅಕ್ಕಿ ಎಲ್ಲನ ಚೆಕಪ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಇವತ್ತೂ ಅದೇ ರೀತಿ ಆಗಿದೆ ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಅದನ್ನ ಈಗ ಪರಿಶೀಲನೆ ಮಾಡಿ ನೋಡಿದಾಗ ವಿಡಿಯೋ ನನಗೂ ಕೊಟ್ಟರು. ಅದನ್ನ ನಾನು ನೋಡಿದಾಗ ಈ ಥರ ಇದ್ದಾವೆ. ಇದನ್ನು ಮುಂದಕ್ಕೆ ಈ ಥರ ಆಗ್ದಂಗೆ ಕ್ರಮ ವಹಿಸ್ತೀವಿ ಅಂತ ಇವತ್ತು ಬೆಳಗ್ಗೆನೇ ಎಲ್ಲ ವಾಪಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ವ್ಯವಸ್ಥೆ ಮಾಡಿಬಿಟ್ಟು ಮುಂದಕ್ಕೆ ಈ ರೀತಿ ಆಗದಂತೆ ನಾವು ನೋಡ್ಕೊಳ್ಳೋದು. ಇದು ಸ್ಟಾಕ್ ಸಮಸ್ಯೆನಾ ಸಪ್ಲೈ ಸಮಸ್ಯೆನಾ? ಸಪ್ಲೈ ಸಮಸ್ಯೆ. ಸಪ್ಲೈಯರ್ ಥರ ಕಳಪೆ ಆಹಾರನ ಸಪ್ಲೈ ಮಾಡಿದ್ದಾರೆ. ಸಪ್ಲೈಯಿಂದ ಬಂದಾಗಲೇ ಹುಳ ಇತ್ತು. ನಾನು ಅದನ್ನ ನೆನ್ನೆ ಗಮನಿಸ್ಬಿಟ್ಟು ಅದನ್ನು ಹೇಳೋಗಿರೋದು. ನೆನ್ನೆ 7.5 ಕ್ವಿಂಟಲ್ಲು ಅಕ್ಕಿ ಅಲ್ಲ ತೊಗರಿಬೇಳೆನಲ್ಲಿ ಹುಳ ಇತ್ತು. ಅದನ್ನೆಲ್ಲ ತಗೊಂಡ್ಬಿಟ್ಟು ಆಚೆ ಹಾಕಿದ್ದೀನಿ. ಇನ್ನು ಹಾಕ್ಬಿಡಿ ಅಂತ ಹೇಳ್ಬಿಟ್ಟೆ ಹೋಗಿದೆ. ಬಟ್ ಅದನ್ನೇನೆ ಇವತ್ತು ಹಾಕ್ಬಿಟ್ಟಿದ್ದಾರೆ ಕೈ ತಪ್ಪಿ. ಅದನ್ನು ಆಗದಂಗೆ ಮುಂದಕ್ಕೆ ನಾನು ನೋಡ್ಕೊಳ್ಳೋದು ನೋಡಿ ಯಾರು ನಿರ್ವಹಣೆ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು STMC ಅಧ್ಯಕ್ಷರು ನಾವು ಹಳೆಪಾಳ್ಯ ಸ್ಕೂಲ್ನವರು. ಮತ್ತು ನಮ್ಮ ಶಾಲೆದು ಮೊದಲನೇ ಇದಿರೋದು ಕಾಂಪೌಂಡ್ ಇಲ್ಲ ಹಿಂದ್ಗಡೆ. ಅದನ್ನು ಲೆಟ್ರೇಟಲ್ಲಿ ತಗೊಂಡೋಗಿ ನಾಗೇಶಣ್ಣರಿಗೆ ಹೇಳಿದ್ರು, ನಮ್ಮ ಮಿನಿಸ್ಟ್ರಿಗೆ ಹೇಳಿದ್ವಿ. ಅವ್ರಿಗೆ ಹೇಳಿದಾಗ ಅವ್ರೇನಂದ್ರು, ನಿಮ್ಮೂರಲ್ಲಿ ದಾನಿಗಳು ಜಾಸ್ತಿ ಜನ ಇದ್ದಾರೆ, ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಂಡು ಕಟ್ಟಿಸ್ಬೋದು ಅಂತ ಹೇಳಿರು. ಮತ್ತು ಇನ್ನೊಂದು ಸತಿ ಇದಕ್ಕೆ ಹೋಯ್ತು ನಾವು ಇಲ್ಲಿ ರಾಘವೇಂದ್ರ ಸ್ಕೂಲ್ ತಕ್ಕೆ ಮಿನಿಸ್ಟ್ರು ಬರೋದು. ಅವಾಗಲೂ ಒಂದು ಸತಿ ಕೇಳೋಣ ಅಂತ ಹೋಯ್ದು. ಕೇಳಿದೆ ಅವತ್ತು ಇದೇ ಥರನೇ ಆನ್ಸರ್ ಮಾಡೋದು. ಮತ್ತು ಇನ್ನೊಂದು ಸಲ ಆಸ್ಪತ್ರೆ ಹತ್ರ ಬಂದಿದ್ರು. ಅವತ್ತು ಕೇಳೋಣ ಅಂದ್ಕೊಂಡು ಹೋದೆ. ಅವತ್ತು ಅವ್ರು ಸಿಗಲಿಲ್ಲ, ಎಲ್ಲ ಹೋಗ್ಬೇಕಂತ ಹೋದ್ರು ಅವರು. ಮತ್ತು ಇನ್ನೂ ಸಮಸ್ಯೆ ಇರೋದಿಲ್ಲ, HM ಇಲ್ಲ, ಪರ್ಮನೆಂಟ್ HM ಇಲ್ಲವೇ ಇಲ್ಲ. ಇಲ್ಲಿ ಒಬ್ಬರು ಇದ್ದರು. ಅವರು ಹಾರ್ಟ್ ಆಪ್ರೇಷನ್ ಆಯ್ತು ಅಂತೇಳಿ ಅವ್ರು ರಾಜ್ಯದಲ್ಲಿದ್ದಾರೆ. ಇನ್ನು ಮತ್ತು ಇವರು ಇದರಲ್ಲಿದ್ದಾರೆ, ಅವರು ಚಂದ್ರಯ್ಯ ಅಂತ ಅವರು ಇದ್ದಾರೆ. ಹಾರ್ಟ್ ಆಪ್ರೇಷನ್ ಆಯ್ತು ಅಂತ ಆಪ್ರೇಷನ್ ಮಾಡ್ಕೊಂಡು ಮನೇಲಿ ರೆಸ್ಟ್ ಅಂತ ಇದ್ದಾರೆ ಅವರು. ಮತ್ತು ಇನ್ನೊಂದು ನಾನು ಒಂದು ಸ್ಟಾರ್ಟಿಂಗ್ ಬಂದಿದ್ದಿಸ್ಲೇ ಹೇಳಿದ್ದೆ ನಾನು, ರೇಷನ್ ಕೊಡಬೇಕಾರಲ್ಲ ಈ ಥರ ನಾನು ಕೊಡೋದಿಲ್ಲ ಅಂತಲೇ ಹೇಳಿದ್ದೆ ನಾನೇ ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಆ ಹುಳ ಇತ್ತು ಅಂತ ನನಗೆ ನೋಡೋಕ್ಕೆ ಆಸೆ ಆಗೋದು. ಅವತ್ತೇ ಕೇಳಿದೆ, ಇದು ಸಪ್ಲೈ ಮಾಡೋದು ಯಾರು ಅಂತ ಕೇಳಿದ್ಕೆ ಅವ್ರು
ಹೇಳೇ ಇಲ್ಲ ನನಗೆ. ಮತ್ತು ಲೋಕೇಶ್ ಮಾಸ್ಟರ್ ಇದ್ದವರು ಇಲ್ಲ ಬಿಡ್ರಿ ಇದು ಸರಿಯಾಗುತ್ತಿದ್ದು ಒಣ ಹಾಕಿ ಇಲ್ಲ. ಅವತ್ತು ಕೊರೋನಾ ಬಂದಿದ್ದ ಟೈಮಲ್ಲಿ ಅದು ಮಕ್ಳಿಗೆ ಇದು ಪೇರೆಂಟ್ಸ್ಗಳಿಗೆ ಅಂತ ಕೊಟ್ಟರು, ಅದು ಮಕ್ಳಿಗೆ ಕೊಡಲಿಲ್ಲ ಅವಾಗ. ಮನೆಗೆ ಅಂತ ಕೊಟ್ಟರು ಅದನ್ನು. ಮನೆಗೆ ಕೊಟ್ಟ ಆಮೇಲೆ ಮತ್ತೆ ಇನ್ನೊಂದ್ಸಲಿ ಬಂದಿತ್ತು, ಸಾ ಇದನ್ನು ಹಾಕ್ಬೇಡ್ರಿ ಸಾ, ಇದು ಅಡುಗೆನೇ ಮಾಡಿಸ್ಬೇಡ್ರಿ. ನಮ್ಮೂರಲ್ಲಿ ನಾವು ಮೃಷ್ಟಾನ್ನ ಭೋಜನ ಹಾಕಿ ಬೆಳೆಸ್ತಿರೋದು ಮಕ್ಕಳನ್ನ, ಈ ಥರ ಊಟ ತಿನ್ನೋಕ್ಕಲ್ಲ ನಾವು ಕಳಿಸೋದು ಅಂತಲೇ ಹೇಳಿದ್ವಿ. ಆಯಿತು ಅಂತೇಳಿ ಅವತ್ತಿಂದ ಅವರು ಪ್ರೈವೇಟಲ್ಲಿ ತರೋರು 2 kg 3 kg ತಂದು ಹಾಕೋರು. ಅವಾಗ ಒಂದು 15 ದಿವಸ ಏನೂ ಪ್ರಾಬ್ಲಮ್ ಬರಲಿಲ್ಲ, ಮತ್ತೆ ಬಂದಿತ್ತು ಇವಾಗ. ಅದು ಅವತ್ತೇ ಹೇಳಿದ್ದೆ, ನಾನು ಬಂದಿದ್ದಕ್ಕೆ ಹೇಳಿದ್ದೆ, ಸಾ ಇದು ಹುಳ ಇದ್ದಾವೆ ಬೇಡ ಸಾ ವಾಪಸ್ ಕಳಿಸಿ ಸಾ ಅಂತ. ಆಯಿತು ಅಂತ ಹೇಳಿದ್ರು. ಅದೇ ಹಂಗೆ ಕೇರ್ಕೊಂಡು ಅವರು ಅಡುಗೆ ಮಾಡೋರು ಅವರು ಇವರೆಲ್ಲ ಬಂದು ಇಲ್ಲ ಮಾಡ್ಕೊಂತೀವಿ ನಾವೇ ಅಂತೇಳಿ ಎಲ್ಲ ಥರದ್ದು ಮಾಡಿದ್ರು ಅವರು. ಇವತ್ತು ಒಂದು ದಿವಸ ಅದು ಇವತ್ತೇನೋ ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ರಂತೆ ಬೆಳಗ್ಗೆಲೆ, ಮತ್ತು ಮರ್ತೇನೋ ಹಾಕಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಅದೇ ಇವತ್ತು ಎಲ್ಲರಿಗೂ ಊರಿನ ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಹುಳುಗಳು ಸಿಕ್ಕೇವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.